ದಿವಂಗತ ಸುರೇಶ್ ಡಿ ಪಡುಕೋಣೆಯವರ ಸವಿ ನೆನಪಿಗಾಗಿ ಬೈಂದೂರು ವಲಯದ ದೇವಾಡಿಗ ಸಮಾಜ ಬಾಂಧವರಿಗಾಗಿ ದೇವಾಡಿಗರ ಕ್ರೀಡಾಕೂಟ 2022 ಕ್ರೀಡಾಕೂಟವು ಕುಂದಾಪುರದ ಗಾಂಧಿ ಮೈದಾನದಲ್ಲಿ ನಡೆಯಿತು. ದೇವಾಡಿಗರ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಚಿವ ಅರಗ ಜ್ಞಾನೇಂದ್ರ ಅವರು, ತೀರ್ಥಹಳ್ಳಿ ಭಾಗದಲ್ಲಿ ದೇವಾಡಿಗ ಸಮಾಜದ ಬಾಂಧವರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನ ಹೊಂದಿದ್ದೇನೆ. ದೇವಾಡಿಗ ಸಮಾಜ ಬಾಂಧವರು ನಿಷ್ಠೆ, ಪ್ರಾಮಾಣಿಕತೆಗೆ ಹೆಸರಾದವರು. ಇತ್ತೀಚಿನ ದಿನಗಳಲ್ಲಿ ದೇವಾಡಿಗ ಸಮಾಜದವರು ಒಗ್ಗಟ್ಟಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ಒಳ್ಳೆಯ ಬೆಳವಣಿಗೆ ಹಾಗೂ ಈ ಸಮಾಜದಲ್ಲಿ ಅವಶ್ಯಕತೆಗಳಿಗೆ ಸ್ಪಂದನೆ ನೀಡುತ್ತೇನೆ ಮತ್ತು ಸುರೇಶ್ ಡಿ ಪಡುಕೋಣೆಯವರ ಸವಿ ನೆನಪಿನಲ್ಲಿ ನಡೆಯುತ್ತಿರುವ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಎಂದರು. ಕಮ್ಯುನಿಟಿ ಒಂದು ಜನಾಂಗ ನಾವೆಲ್ಲ ಕ್ರೀಡೆಯ ನೆವದಲ್ಲಿ ಒಟ್ಟಿಗೆ ಸೇರಬೇಕು, ಒಂದು ದಿನ ನಗನಗ್ತಾ ಸಂತೋಷವಾಗಿ ಕಳಿಬೇಕು ಅನ್ನುವಂಥದ್ದಿದೆಯಲ್ಲ, ಅದೇ ಸಂಸ್ಕೃತಿ. ಹಾಗಾಗಿ ತಾವೆಲ್ಲ ಈ ರೀತಿಯ ಒಂದು ಬಹಳ ಅಪರೂಪ ಇದೆ ಸ್ಪೋರ್ಟ್ಸಿನ ನೆಪದಲ್ಲಿ ಒಂದು ಕಮ್ಯುನಿಟಿ ಸೇರುವಂಥ. ಅದರಿಂದ ನಾಳೆ ಸಂಪೂರ್ಣವಾಗಿ ತಾವೆಲ್ಲ ಆಟೋಟಗಳಲ್ಲಿ ಭಾಗವಹಿಸಿ ಮತ್ತಷ್ಟು ಕಮ್ಯುನಿಟಿಯವರು ಹತ್ತಿರ ಆಗುವಂಥ ಕೆಲಸ ಮತ್ತು ಸುರೇಶ್ ಡಿ ಪಡುಕೋಣೆ ಅವರನ್ನು ಒಂದು ನೆನಪನ್ನು ಮಾಡ್ಕೊಳ್ಳಿಕ್ಕೋಸ್ಕರ ಈ ಕ್ರೀಡಾಕೂಟವನ್ನು ಏರ್ಪಾಡು ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇದು ತೀರ್ಥಹಳ್ಳಿಯಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ಒಂದು ಸಮುದಾಯ, ಆದರೆ ನನ್ನನ್ನು ಬಹಳ ಪ್ರೀತಿಯಿಂದ ನೋಡ್ತಾರೆ ಈ ಸಮುದಾಯ. 100ಕ್ಕೆ 100ರಷ್ಟು ತೀರ್ಥಹಳ್ಳಿಯಲ್ಲಿರುವ ದೇವಾಡಿಗ ಸಮುದಾಯ ನಮ್ಮ ಜೊತೆಗಿದೆ, ವಿಶೇಷವಾಗಿ ನನ್ನ ಜೊತೆಗಿದೆ. ನಾನು ಇವತ್ತೇನಾದರೂ ಹೀಗೆ ಒಬ್ಬ ಮಂತ್ರಿ ಆಗಿದ್ದೀನಿ, ಒಬ್ಬ ಶಾಸಕ ಆಗಿದ್ದೀನಿ ಅಂದರೆ ಎಲ್ಲ ಸಮಾಜಗಳು ಕಾರಣ. ಈ ಸಣ್ಣ ಸಮಾಜಗಳನ್ನೇ ನಾನು ರಕ್ಷಣೆ ಮತ್ತು ಪ್ರೀತಿಯಿಂದ ಕಂಡಿದ್ದರಿಂದ ಅವರೆಲ್ಲ ನಮ್ಮ ಜೊತೆಗೆ ಜೋಡಿಸ್ಕೊಂಡು. ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರನ್ನ ಸನ್ಮಾನಿಸಲಾಯಿತು. ದೇವಾಡಿಗ ಕ್ರೀಡಾಕೂಟ ಸಮಿತಿ 2022ರ ಅಧ್ಯಕ್ಷರಾದ ಎನ್ ರಮೇಶ್ ದೇವಾಡಿಗ ವಣಸೆ ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯಾಧ್ಯಕ್ಷರಾದ ಶಂಕರ್ ಅಂಕದಕಟ್ಟೆ, ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ರಾಯಪ್ಪನಮಠ, ಎಲ್ಜಿ ಫೌಂಡೇಶನ್ನ ಮ್ಯಾನೇಜಿಂಗ್ ಟ್ರಸ್ಟಿ ನಾಗರಾಜ್ ಡಿ ಪಡುಕೋಣೆ, ಏಕನಾಥೇಶ್ವರ ಟ್ರಸ್ಟ್ನ ವಿಶ್ವಸ್ತರಾದ ರಘುರಾಮ್ ದೇವಾಡಿಗ, ಗಣೇಶ್ ದೇವಾಡಿಗ, ಶ್ರೀನಿವಾಸ್ ದೇವಾಡಿಗ, ಚಂದ್ರಶೇಖರ್ ದೇವಾಡಿಗ, ತೀರ್ಥಹಳ್ಳಿ ದೇವಾಡಿಗ ಸಮಾಜದ ಪ್ರಮುಖರಾದ ಸಂತೋಷ್ ದೇವಾಡಿಗ, ಗಣೇಶ್ ದೇವಾಡಿಗ, ಸದಾನಂದ ಮೊದಲಾದವರು ಉಪಸ್ಥಿತರಿದ್ದರು. ರವಿ ದೇವಾಡಿಗ ಉಪ್ಪಿನಕುಂದ್ರು ಸ್ವಾಗತಿಸಿ ಎನ್ ರಮೇಶ್ ದೇವಾಡಿಗ ವಂದಿಸಿದ್ರು. ಪತ್ರಕರ್ತರಾದ ಕೆಸಿ ರಾಜೇಶ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ರವಿರಾಜ್, ವಿ4 ನ್ಯೂಸ್, ಕುಂದಾಪುರ.